ನಂದಿನಿ ತುಪ್ಪವನ್ನೇ ನಕಲಿಯಾಗಿ ತಯಾರಿಸುವ ಘಟಕವೊಂದು ಹೊಸ ಹುಂಡಿ ಬಳಿ ಪತ್ತೆಯಾಗಿದ್ದು, ಕಳೆದ 4 ತಿಂಗಳಿನಿಂದ ನಂದಿನಿ ತುಪ್ಪವನ್ನು ತಯಾರಿಸ್ತಾ ಇದ್ದ ಗೋಡೌನ್ ಮೇಲೆ ಚಾಮುಂಡಿ ಬೆಟ್ಟದ ಹೊಸ ಹುಂಡಿಯಲ್ಲಿರುವ ನಕಲಿ ನಂದಿನಿ ತುಪ್ಪ ತಯಾರಿಕಾ ಘಟಕದ ಮೇಲೆ ಹ್ಯೂಮನ್ ರೈಟ್ಸ್ ತಂಡ ದಾಳಿ ನಡೆಸಿದೆ. ದಾಳಿ ಬಳಿಕ ಹ್ಯೂಮನ್ ರೈಟ್ಸ್ ತಂಡದ ಉಪಾಧ್ಯಕ್ಷ ಪ್ರದೀಪ್ ಮಾತನಾಡಿ, ಹೊಸ ಹುಂಡಿಯಲ್ಲಿ ಈ ರೀತಿ ನಂದಿನಿ ತುಪ್ಪವನ್ನು ನಕಲಿ ತಯಾರಿಸಿ ಲೋಡ್ ಮಾಡಿ ಮೈಸೂರು ನಗರದಾದ್ಯಂತ ವಿತರಣೆ ಮಾಡ್ತಾ ಇರುವ ಬಗ್ಗೆ ಬೆಳಕಿನ ಜಾವ ನಮಗೆ ಒಂದು ದೂರವಾಣಿ ಕರೆ ಬಂತು. ಅದರಂತೆ ನಮ್ಮ ತಂಡ ಘಟಕದ ಮೇಲೆ ದಾಳಿ ನಡೆಸಿದಾಗ ಇಲ್ಲಿ ಲಾಕ್ ಮಾಡಿ ಒಳಗಡೆ ಕೆಲಸ ಮಾಡ್ತಾ ಇದ್ರು. ಒಳಗಡೆ ಬಂದು ನೋಡಿದಾಗ ನಕಲಿ ತುಪ್ಪ ಪತ್ತೆಯಾಗಿದೆ. ಕೆಲವು ಅಸಲಿ ನಂದಿನಿ ತುಪ್ಪವನ್ನ ಇಟ್ಕೊಂಡಿದ್ದಾರೆ. ನಂದಿನಿ ತುಪ್ಪದ ರೂಪವೇ ಬರಲು ಅಂತ ಅದಕ್ಕೆ ಡಾಲ್ಡಾ ತುಪ್ಪ ಮಿಕ್ಸ್ ಮಾಡಿ ಅದಕ್ಕೆ ಟನಲ್ ನಲ್ಲಿ ತುಂಬಿಸಿ ಪ್ಯಾಕಿಂಗ್ ಮಿಷನ್ ನಲ್ಲಿ ಒಂದಾದ ನಂತರ ಒಂದು ಟಿನ್ ಗಟ್ಟಲೆ ತುಂಬಿದ್ದಾರೆ. ಈ ತರ ಎಲ್ಲೆಲ್ಲಿ ವಿತರಣೆ ಮಾಡಿದಾರೋ ಏನಾಗಿದೋ ಈಗ ವಿಚಾರ ಮಾಡಿದಾಗ ಕಳೆದ 4 ತಿಂಗಳಿನಿಂದ ಹೊಸ ಹುಂಡಿಯಲ್ಲಿ ನಡೀತಾ ಇದೆ ಅಂತ ತಿಳಿದು ಬಂತು. ಈ ಕುರಿತು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರಿಗೂ ಈಗಾಗಲೇ ತಿಳಿಸಿದ್ದೇವೆ. ಕೆಎಂಎಫ್ ಎಂಡಿ ಅವರು ಬಂದಿದ್ದಾರೆ. ಅದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಆರೋಪಿಗಳಿಗೆ ಕಾನೂನು ಪ್ರಕಾರವೇ ಶಿಕ್ಷೆಯಾಗಬೇಕು ಅಂತ ಹೋರಾಟ ಮಾಡುವುದಾಗಿ ಹ್ಯೂಮನ್ ರೈಟ್ಸ್ ತಿಳಿಸಿದೆ. ಅಲ್ಲಿ ನೋಡಿ ಅಲ್ಲ ಅವರು ಹೋಗ್ತಿರ್ ಇಲ್ಲಿ 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 ಇಲ್ಲಿದ್ದಾರೆ ಇಲ್ಲಿ ಇಲ್ಲಿ ರೇ ಬನ್ನಿ ಇಲ್ಲಿ ಸಂತೋಷ್ ಕರೆ ಹೇಳ್ತೀನಿ ಮಾಡು ವಿಡಿಯೋ ಇಲ್ಲ ಇಲ್ಲಿ ತೆಗಿಯಮ್ಮ ನಂದ್ರಲ್ಲೇ ತೆಗಿ ವಿಡಿಯೋ ನಿಂದ್ರಲ್ಲೇ ಮಾಡ್ತೀಯ ಇದ್ರಲ್ಲಿ ನಂದ್ರಲ್ಲಿ ಮಾಡು ತಗೊಂಡು ನಾವು ಮಾಡ್ತಾ ಇದೀವಿ ತೆಗೀರಿ ಅಣ್ಣ ನಾವು ಮಾಡ್ತಾ ಇದೀವಲ್ಲ ಸರ್ಕಾರದವರು ಇದನ್ನ ನೋಡಿ ಎಚ್ಚೆತ್ಕೋಬೇಕು. ಮನುಷ್ಯಂಗೆ ಇವತ್ತಿನ ದಿನ ಈ ತರ ರೋಗಗಳು ಬರೋಕ್ ಕಾರಣ ಏನಂದ್ರೆ ಈ ತರ ಡೂಪ್ಲಿಕೇಟ್ ಮಾಡಿ ಜನಗಳಿಗೆ ವಿಷಪೂರಿತವಾದ ಆಹಾರ ಪದಾರ್ಥಗಳು, ಎಣ್ಣೆ, ತುಪ್ಪ ಈ ತರ ಎಲ್ಲ ಮಾಡ್ತಿರೋದ್ರಿಂದ ಸರ್ಕಾರ ದಯವಿಟ್ಟು ಎಚ್ಚೆತ್ಕೋಬೇಕು. ನಾವೀಗ ಉದ್ದಾಗಿ ರೆಡ್ ಹ್ಯಾಂಡ್ ಆಗಿ ಸೀಸ್ ಮಾಡಿದೀವಿ. ದಯವಿಟ್ಟು ಇದನ್ನ ಸರ್ಕಾರದವ್ರು ಕ್ರಮ ತಗೋಬೇಕು. ಈ ತರ ತಿನ್ಕೊಂಡು ಹೋಗ್ತಾರೆ ಮುಂದಿನ ಯಂಗ್ಸ್ಟರ್ಸ್ಗಳಿಗೆ ತುಂಬಾ ಅನಾನುಕೂಲ ಆಗುತ್ತೆ. ದಯಮಾಡಿ ಇದ್ರ ಕಡೆ ಗಮನ ಹರಿಸಬೇಕು ಸರ್ಕಾರ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದೀವಿ. ನೋಡಿ ಎಲ್ಲ ಇದೆಲ್ಲ ಡೂಪ್ಲಿಕೇಟ್, ಪ್ರಿಂಟು ಪ್ಯಾಕು ಎಲ್ಲ ಡೂಪ್ಲಿಕೇಟ್. ಆದ್ರೆ ಸರ್ಕಾರದ್ದು ಇದಿದೆ ನೋಡಿ. ಇಲ್ಲಿ KMF ಅವರು ದಯವಿಟ್ಟು ಇದ್ರ ಬಗ್ಗೆ